ಹುಟ್ಟಿನಗಲೇ ಶಾಪಗ್ರಸ್ತನಾದ ಪುಟಿಯಾನು ಅಂದ ಯುವಾಣದ ಒಂದು ಅಪ್ಪ ತನ್ನ ಬಾಲಿನ ಬೆನ್ನಿನ ಪುಗಾರ್ತನೆತ್ತದು ವಂಶ ಬೆಳಗಾವಲು ಪಂಪಿನ ಇಚ್ಛೆ ಇಬ್ಬರು ತಪ್ಪೆವು ಅಂತ ಎನ್ನ ಅಮ್ಮ ಮಾಲಿನಿ ಮೂಜಿ ಲೋಕನಿಗೆ ಇಲ್ಲಿರಂತಿದ್ದಿನ ಮಗನ ಪಡೆಯವರು ಪಡೆದು ತಪಸ್ಸು ಮಲ್ತಿನ ತಪ್ಪೆ ಒಂದಿನ ತುವಾರ ಒಂದಿನ ಆ ಶಾಪ ಕೊರಿಯತ್ತ ಎರುತ್ತ ರೂಪುಡು ತಪಸ್ಸು ಮಲ್ಪುರ ನಿಕ್ಕು ನಿನ್ನ ಪಂಜಿಗೆ ಎರುವೇ ಪುಟ್ಟರು ಆ ಶಾಪದ ಪಲಟು ಪುಟ್ಟಿನೇ ಯಾನು ಆಂಡ ಎನ್ನ ಅಮ್ಮ ಪತ್ತಿನ ಪುಗೆತ ಪಗೆತ ಪುಗೆದಿ ಸುರುಮಂತಂದು ಬೋರೆದು ಅಂಚನೆ ಬಿಡ್ತಿದ್ದೀರಿ ವಾಣಿ ರಮಣದಿ ಮೆಚ್ಚಾಯರಿ ಪ್ರತ್ಯಕ್ಷ ಆಯ್ನ ಬ್ರಹ್ಮದೇವ ದಾನ ಬಂದಿರು ಆಯೆ ಎರುವಾಂಡಲ ಭಾರಿ ಮಗ ನಿರ್ಸಾಪಿ ಪದನಾದಿ ಲೋಕನಿ ಗೆದ್ದುವೆ ಪಟ್ಟಿನ ರೀತಿಯನ್ನು ವರವನ್ನಿ ಗೆದ್ದೊಂದು ಕುಟಿನಯ್ಯಾನ ಮಹಿಷಾಸುರೆ ಒಂದಪ್ಪ ಆತೆಗೆ ಮುಗಿತಿಜಿ ಜಂಗಲ ಬಿರಿಯಪ್ಪರೆಲ್ಲ ಹಾಲಾಗಿದ್ದ ದೇವಲೋಕಕ್ಕೆ ದಂಡ ಬಂದ್ಕೊಡು ಬಂಡದು ಎಣ್ಣ ಮೇಲೆ ದಂಡ ಯಾತ್ರೆಗೆ ಹೋಯರು ದೇವತಲಿನ ಮಾತ ಸೋಲ್ಸ್ತಾಯರು ಭಾರಿ ಖುಷಿಟ್ಟು ದೇವಲೋಕದ ಆಡಳಿತ ಮಲ್ಪುಡು ಬಣ್ಣದ ಪಿಂಗಳಕ್ಷ ಮಟ್ಟಿನ ರಾಕ್ಷಸೆ ದೇವತೆ ಬತ್ತೆ ಎನ್ನ ಅಮ್ಮೆರೇನಿ ಕೆರಿಯೇ 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 ಎನ್ನ ಅಮ್ಮನ ಕಣ ನೀರು ತೋರೆ ಅತಿ ಜಂಕು ಪಿತಾಡಿಯ ದೇವತೆಗೆ ಸರ್ವನಾಶ ಮಾಡಿದ್ದು ಕುಂತಲ ಮಗ ಬಜಿ ಭುಜಕ ಬಲ ಇತ್ತಿಲ್ಲ ಯಾವುದು ಹೊರಬಲ ಓಡು ಬಂಡಿನಿತ್ತು ತಪಸ್ಸು ಮತ್ತೆ ಬ್ರಹ್ಮದೇವರೇನಿ
ಎಂಕು ಬೋಡಾಯಿನ ತಿಕ್ಕನ ಮುಟ್ಟ ಯಾನ ಬಿಡ್ತುಜಿ ಕಡೆಕ್ ಪ್ರಪಂಚ ಏನು ಹೇಳ್ದ ಅಯೋಧ್ಯೆ 2 ದಿನಕ್ಕೆ ನಡೆದಾರೋ ಎಂಕು ಮರಣ ಬರ್ರಿ ಬಲ್ಲಿ ಪಂಪಿನ ರೀತಿಯಡು ವರವನ್ನು ಪಡೆದೆ ಈ ವರತ ಬಲಟು ಇನಿ ಇಡೀ ಲೋಕನಿ ಪೂರ ಕೆಂದರು ಮಾತರಲ್ಲಿಂದ ಕಾಲ್ಗಳಿಗೆ ಬರದು ಓ ಬ್ರಾಹ್ಮಣರಿಗೆ ಬೋಡಾಯಿಲಕ್ಕ ಹಿಂಸೆ ಬರದು ಯಾನಾದಿ ಮೇಲೆ ಒಂದಿಲ್ಲ ಮಿತ್ತು ತೂಕ ಪಗಿರಕಲು ಪುನಂತಿರ ದೇವಲೋಕ ಆ ದೇವಲೋಕಕ್ಕೆ ದಂಡು ಪೋಡು ಮಾಡಿದಾಗ ಭಕ್ತರತ್ತ ಸುಮಾರು ಜನ ರಾಕ್ಷಸರು ಏರ್ಪುರಗೆ ಶಂಖ ದುರ್ಗಾದಿಗಳು ವಿಳಾಸುರೆ